ಮನೆಗೆ ಬೀಗ ಹಾಕಿ ದೂರದ ಊರುಗಳಿಗೆ ತೆರಳುವ ಸಾರ್ವಜನಿಕರು ಸಮೀಪದ ಠಾಣೆಗೆ ಮಾಹಿತಿಯನ್ನು ನೀಡಿದರೆ ಕಳ್ಳತನ ತಪ್ಪಿಸಬಹುದು ಎಂದು ಉಡುಪಿ ಎಸ್ಪಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಮನೆಯ ಹೊರಗಡೆ ಕಾಣುವಂತೆ ಬೀಗ ಹಾಕುವುದಕ್ಕಿಂತ ಲಾಕ್ ಸಿಸ್ಟಮ್ ಮಾಡಿದರೆ ಒಳ್ಳೆಯದು. ದೊಡ್ಡ ಬೀಗ ಹೊರಗೆ ಕಾಣುವಾಗ ಕಳ್ಳರಿಗೆ ಮನೆಯಲ್ಲಿ ಯಾರೂ ಇಲ್ಲ ಎಂದು ಗೊತ್ತಾಗುತ್ತದೆ. ಅಲ್ಲದೆ ಹಾಲು, ಪತ್ರಿಕೆಗಳು ಮನೆಯ ಹೊರಗೆ ಇದ್ದಾಗಲೂ ಕಳ್ಳರಿಗೆ ಮನೆಯಲ್ಲಿ ಯಾರೂ ಇಲ್ಲ ಎನ್ನುವ ಸುಳಿವು ಸಿಗುತ್ತದೆ. ಹಾಗಾಗಿ ಪತ್ರಿಕೆ, ಹಾಲು ಇತ್ಯಾದಿಗಳನ್ನು ದಿನಗಟ್ಟಲೆ ಹೊರಗಡೆ ಇಡಬೇಡಿ. ಬೀಗ ಹಾಕಿ ಹೋಗುವಾಗ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ನೈಟ್ ಬೀಟ್ನವರು ಆ ಏರಿಯಾದ ಮೇಲೆ ಗಮನವನ್ನು ಇಡ್ತಾರೆ. ಇದರಿಂದ ಕಳ್ಳತನ ತಪ್ಪಿಸಬಹುದು ಎಂದರು. ಅದು ರಾತ್ರಿ ಬೀಟ್ ನಾವು ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀರಿ. ಅಟ್ ದ ಸೇಮ್ ಟೈಮ್ ನಾವು ಪ್ರಕರಣಗಳನ್ನು ಭೇದನೆ ಮಾಡಿ ಅದನ್ನು ಕೂಡ ನಾವು ಪತ್ತೆ ಹಚ್ತಾ ಇದ್ವಿ. ಎಲ್ಲ ಅವರು ಮನೆಯಲ್ಲಿ ಅವರು ಲಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯೂಶಲಿ ಏನು ಮಾಡ್ತಾರೆ, ಹೊರಗಡೆ ಗೇಟ್ಗೆ ಅಥವಾ ಡೋರ್ಗೆ ದೊಡ್ಡ ಲಾಕ್ ಹಾಕ್ಬಿಟ್ಟು ಹೋಗ್ತಾರೆ, ಕಣ್ಣು ಕಾಣೋಂಥ ಲಾಕ್. ಪ್ಲಸ್ ನ್ಯೂಸ್ ಪೇಪರ್ಗಳು ಆಚೆ ಬಿದ್ದಿರ್ತದೆ, ಹಾಲಿನ ಪ್ಯಾಕೆಟ್ಗಳು ಆಚೆ ಬಿದ್ದಿರ್ತದೆ. ಇದೆಲ್ಲ ಏನಾಯ್ತು, ಒಂಥರ ಇನ್ವಿಟೇಷನ್, ಮನೇಲಿ ಯಾರು ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಗೊತ್ತಾಗೋ ಒಂದು ಸನ್ನಿವೇಶಗಳು ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಯಾರೆಲ್ಲ ನೀವು ಸಾರ್ವಜನಿಕರು ಮನೆಯಿಂದ ಹೊರಗೆ ಹೋಗ್ತೀರಾ ಒಂದು ದಿವಸ 2 ದಿವಸಕ್ಕೆ, ಹೊರಗಡೆ ಕಾಣುವಂಥ ಲಾಕುಗಳನ್ನ ಹಾಕೋಕೆ ಹೋಗಬೇಡಿ. ಸಾಧ್ಯವಾದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಟ್ಟರೆ ನಾವು ಬೀಟ್ ಬಂದಾಗ ನಮ್ಮ ಬೀಟ್ ಸಿಬ್ಬಂದಿಗಳು ಆ ಕಡೆ ನಿಮ್ಮ ಮನೆ ಕಡೆ ಬೀಟ್ ಬಂದಾಗ ಅಲ್ಲೂ ಸಹ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬರೋಂಥ ಒಂದು ಸಿಚುವೇಶನ್ ಮಾಡ್ತೀರಿ. ಅಟ್ ದ ಸೇಮ್ ಟೈಮ್ ನ್ಯೂಸ್ ಪೇಪರ್ಸು, ಹಾಲಿನ ಪ್ಯಾಕೆಟ್ಗಳು ಮುಂತಾದವುಗಳನ್ನ ಸಹ ಅವ್ರಿಗೆ ಎಷ್ಟು ದಿವಸ ನೀವು ಹೊರಗಡೆ ಇರ್ತೀರಿ, ನೀವು ಹೆಡ್ ಕ್ವಾರ್ಟರಿಂದ ಅಷ್ಟು ದಿವಸಕ್ಕೆ ಹಾಕಬೇಡ ಅಂತ ತಾವು ಮನವಿ ಮಾಡ್ಕೊಬೇಕು. ನಿಮ್ಮ ಸಿಬ್ಬಂದಿ, ನಿಮ್ಮ ಸಂಬಂಧಿಗಳು ಅಥವಾ ನಿಮ್ಮ ಸ್ನೇಹಿತರು ಏನು ಅಕ್ಕಪಕ್ಕದಲ್ಲಿದ್ದರೆ ಅವ್ರಿಗೂ ಸಹ ಮಾಹಿತಿ ಕೊಟ್ಟು ಹೋಗ್ಬೋದು. ಸೊ ದಟ್ ಅವರು ಸಹ ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ನೆರೆಹೊರೆ ಮನೆಯವರು ಇಲ್ಲ ಅಂತ ಅವರು ಸ್ವಲ್ಪ ನಮಗೆ ಮಾಹಿತಿನ ಕೊಡಬೇಕು.